ವಿಸ್ ಕಿಡ್ಸ್ ಕಾರ್ನಿವಲ್ ಸಿಟಿ ಸೆಂಟರ್ ಮಂಗಳೂರು ಇದರ ಸಹಯೋಗದಲ್ಲಿ 2ನೇ ಆವೃತ್ತಿಯ ಮಂಗಳೂರು ಕಿಡ್ಸ್ ಪ್ರೀಮಿಯರ್ ಲೀಗ್ ಮಂಗಳೂರು ಸಿಟಿ ಸೆಂಟರ್ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಯಮಿ, ಸಮಾಜ ಸೇವಕಿ ಮತ್ತು ರೂಪದರ್ಶಿ ಪೃಥ್ವಿ ಕಾಮತ್, ವಿಸ್ ಕಿಡ್ಸ್ ಕಾರ್ನಿವಲ್ ಸಹ ಸಂಸ್ಥಾಪಕ ವಿನಾಯಕ್ ಪಾಲಂಕರ್, ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ಸೇರಿ ಕೇಕ್ ಅನ್ನು ಕತ್ತರಿಸಿ ಚಾಲನೆಯನ್ನು ನೀಡಿ ಶುಭ ಹಾರೈಸಿದರು. ಬಳಿಕ ವಿಸ್ ಕಿಡ್ಸ್ ಕಾರ್ನಿವಲ್ ಸಹ ಸಂಸ್ಥಾಪಕ ವಿನಾಯಕ್ ಪಾಲಂಕರ್ ಮಾತನಾಡಿ, ಏಪ್ರಿಲ್ 12ರಿಂದ ಮೇ 5ರವರೆಗೆ 5 ವಾರಗಳ ವಿಭಿನ್ನ ಸ್ಪರ್ಧೆಯನ್ನ ವಿಸ್ ಕಿಡ್ಸ್ ಕಾರ್ನಿವಲ್ ಆಯೋಜಿಸಿದ್ದು, ಈ ಹಿಂದೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಿಂದ ಉತ್ತಮ ಸ್ಪಂದನೆ ಲಭಿಸಿತ್ತು. ಇದೀಗ 2ನೇ ಆವೃತ್ತಿಯಲ್ಲಿ 5,000 ಮಕ್ಕಳ 20,000 ಕುಟುಂಬ ಭಾಗಿಯಾಗುವ ನಿರೀಕ್ಷೆ ಹೊಂದಿದ್ದೇವೆ. ಈ ಸ್ಪರ್ಧೆಯ ಮೂಲಕ ಮಕ್ಕಳಿಗೆ ವಿಶೇಷ ಸ್ಪರ್ಧೆಯ ವೇದಿಕೆಯನ್ನು ಕಲ್ಪಿಸಲಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಏಪ್ರಿಲ್ 12 ಮತ್ತು 13 ಲೆಗೋ ಬಿಲ್ಟ್ ಇಟ್ ಸ್ಪರ್ಧೆ ಮತ್ತು ಏಪ್ರಿಲ್ 19ರಿಂದ 20 ಬಣ್ಣ ಮತ್ತು ಚಿತ್ರಕಲಾ ಪ್ರದರ್ಶನ, 26ರಿಂದ 27ರಂದು ವಿಜ್ಞಾನ ಮಾದರಿ ಸ್ಪರ್ಧೆ ಮತ್ತು ಅದ್ಭುತ ಪ್ರಯೋಗಾಲಯ, ಮೇ 3ರಿಂದ 4ರಂದು ಸಂಗೀತ ಮತ್ತು ನೃತ್ಯ ಕೊಡುಗೆ, ಮೇ 11ರಂದು ಭವ್ಯ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇಂಡಿಯಾದು ಲಾರ್ಜೆಸ್ಟ್ ಎಕ್ಸ್ಟ್ರಾ ಕರಿಕ್ಯುಲರ್ ಒಲಿಂಪಿಯಾಡ್ ಫಾರ್ಮ್ಯಾಟ್. ನಾವು 3 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಬೇರೆ ಬೇರೆ ಟ್ಯಾಲೆಂಟ್, ಸ್ಟೋರಿ ಟೆಲ್ಲಿಂಗ್, ಕಲರಿಂಗ್, ಅದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಟ್ಯಾಲೆಂಟ್ ಇದು ಪ್ರದರ್ಶನ ಮಾಡ್ತಾರೆ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. ನಾವು ಲಾಸ್ಟ್ ಇಯರಿಂದ ಸಿಟಿ ಸೆಂಟ್ರ್ ಒಟ್ಟಿಗೆ ಮ್ಯಾಂಗ್ಳೂರ್ ಕಿಡ್ಸ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾ ಇದ್ದೇವೆ. ಲಾಸ್ಟ್ ಇಯರ್ ದೊಡ್ಡ ಸಕ್ಸಸ್ ಇತ್ತು. ಒಂದು 4,500 ಮಕ್ಕಳು ಬಂದು 1 ತಿಂಗಳಲ್ಲಿ ಬೇರೆ ಬೇರೆ ಕಲರಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅದೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಈ ವರ್ಷ ಇವತ್ತಿಂದ ಇನ್ನೊಮ್ಮೆ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಂಗ್ಳೂರ್ ಕಿಡ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 2 ಅಂತ ಹೇಳಿ. ಈ ವರ್ಷ ಲಾಸ್ಟ್ ಇಯರ್ಗಿಂತ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇವೆ. ಇವತ್ತು ಲೆಗೋ ಕಾಂಪಿಟೇಷನಿಂದ ಸ್ಟಾರ್ಟ್ ಆಗ್ತದೆ. ಸುಮಾರು 5,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರಂತ ನಮ್ಮದು ಪ್ಲ್ಯಾನ್ ಇದೆ. ಇದು 1 ತಿಂಗಳು ನಡೀತದೆ. ಇವತ್ತು ಏಪ್ರಿಲ್ 12ರಿಂದ ಸ್ಟಾರ್ಟ್ ಆಗಿ ಮೇ 11 ತನಕ. ಈ ವಾರ ಲೆಗೋ ಕಾಂಪಿಟೇಷನ್ ಒಟ್ಟಿಗೆ ನಾವು ಲೆಗೋ ಮಾಡೆಲ್ಸ್ ಇದು ಡಿಸ್ಪ್ಲೇ ಮಾಡಿದ್ದೇವೆ. ಅದರಲ್ಲಿ ಜಾಯಿಂಟ್ ವೀಲ್, ಕರೂಸಲ್, ಟೈಪ್ ರೈಟರ್, ಪಿಯಾನೋ, ಇದೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಮಾಡೆಲ್ಸ್. ಅದು ನಾವು ಜರ್ಮನಿ, US ಇಂದೆಲ್ಲ ತಂದು ಇಲ್ಲಿ ಎಕ್ಸಿಬಿಷನ್ ಮಾಡಿದ್ದೇವೆ. ಎಲ್ಲರೂ ಬಂದು ನೋಡಬೇಕು. ಮತ್ತು ನೆಕ್ಸ್ಟ್ ವೀಕ್ ಕಲರಿಂಗ್ ಕಾಂಪಿಟೇಷನ್, ಅದರ ನೆಕ್ಸ್ಟ್ ವೀಕೆಂಡ್ ಒಂದು ಸೈನ್ಸ್ ವರ್ಕ್ಶಾಪ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಮಕ್ಕಳಿಗೆ. ಅವ್ರು ಬಂದು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ನೋಡಿ ಅವರೇ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಎಲ್ಲ ನೋಡ್ಬೋದು. ಮತ್ತು ಲಾಸ್ಟಿಗೆ ಮೇ ಫಸ್ಟ್ ವೀಕಲ್ಲಿ ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್ ಕಾಂಪಿಟೇಷನ್.
ಸೊ ಇದು ಪ್ಲ್ಯಾನ್ ಆಗಿದೆ. ಒಂದು ಮಂಗಳೂರಿಂದ, ಉಡುಪಿಯಿಂದ, ಕುಂದಾಪುರ, ಕೇರಳದಿಂದ ಎಲ್ಲ ಮಕ್ಕಳು ಬಂದು ಒಂದು 5-6 ಸಾವಿರ ಮಕ್ಕಳಿಲ್ಲಿ ಪಾರ್ಟಿಸಿಪೇಟ್ ಮಾಡುವುದು ನಮ್ಮದು ಟಾರ್ಗೆಟ್ ಇದೆ. ನೀವೆಲ್ಲರೂ ಬರಬೇಕು. 3 ವರ್ಷ. And yes, all the best to all the children who've been participating in Mangalore Kids Premier League Season 2. I have been to Season 1 as well, and I've seen the amount of kids that have been participating, and this time I'm sure you're going to rock in more. All the best to you, team, and thank you so much once again. Activity today. I was in west side. I heard something and I was like, "Mommy, can I go?" So my mother was like, "Okay." And then I joined, and then I started building a house. So how was the experience? How did you feel? I felt like I had fun, but I was a little shy because this is my first time doing something with Legos. Have you done this before? Well, I have, but I've done it with help. This time I'm doing it alone. It's my first time doing it alone. Was it easy or difficult? Little difficult. One idea is coming, then one more idea comes. Then one more idea comes. Then one more idea comes. So I have to choose which idea. So finally you have done it. Yeah. Well, I'm not completely done. I still have to do some More bits. time you need to complete before some ideas pop up to your head. 10, I guess. I guess 10 more minutes. I'm not sure. So your name? My name's Adira. How old are you and which school? I'm 8 years old. I don't study here. I study in Ladies Chennai. and gentlemen, a very good evening. Doing this activity. My name is Nihita. I felt very good to do this activity in my life. So how did you came to know about this activity? School. Have you done this before? No. No. Yes. So what you are doing now? Right now, what you have done? I have done a car. So how many time did you take to do this car? 10 minutes. 10 minutes. That's it. In school, have you done this before? No. No. So which school are you at your age? My age is 8. Which school? I'm studying in Sharda Vidya.